ಪಂಡಿತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಎಂದು ಗುರುತಿಸಲಾದ ಧಾರ್ಮಿಕ ಬೋಧಕನೊಬ್ಬ ವ್ಯಕ್ತಿಯೊಬ್ಬನನ್ನು ಅಸ್ಪೃಶ್ಯ ಎಂದು ಕರೆಯುತ್ತಿರುವುದು ಕಂಡು ಬಂದಿದೆ. ಆ ವ್ಯಕ್ತಿ ಧರ್ಮ ಬೋಧಕನ ಪಾದಗಳನ್ನು ಮುಟ್ಟಲು ಪ್ರಯತ್ನಿಸಿದಾಗ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರು ನನ್ನನ್ನು ಮುಟ್ಟಬೇಡ, ನೀನು ಅಸ್ಪೃಶ್ಯ ಎಂದು ಹೇಳಿದ ವಿಡಿಯೋ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ತಾರತಮ್ಯ ವರ್ತನೆಯನ್ನು ನೋಡಿದ ನಂತರ ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಲು ಪ್ರಾರಂಭಿಸಿದರು. ಪಂಡಿತ್ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ವಿರುದ್ಧ ಎಫ್ಐಆರ್ ಹಾಕಬೇಕು ಎಂದು ಜನರು ಒತ್ತಾಯಿಸಿದರು. ಇದು ಟ್ವಿಟರ್ ನಲ್ಲಿ ಟ್ರೆಂಡಿಂಗ್ ಆಗಿತ್ತು. ಬ್ರಾಹ್ಮಣ ಪುರೋಹಿತ ಮತ್ತು ಕಥೆಗಾರ ಪಂಡಿತ್ ಧೀರೇಂದ್ರ ಕೃಷ್ಣಮೂರ್ತಿ ಅವರು ಸಾರ್ವಜನಿಕವಾಗಿ ತಾರತಮ್ಯ ಮಾಡುತ್ತಾರೆ, ನನ್ನನ್ನು ಮುಟ್ಟಬೇಡಿ, ನೀವು ಅಸ್ಪೃಶ್ಯರು ಎಂದು ಬಹಿರಂಗವಾಗಿ ಹೇಳುತ್ತಾರೆ ಎಂದು ಬಳಕೆದಾರರು ಈ ವಿಡಿಯೋವನ್ನು ಟ್ವೀಟ್ ಮಾಡಿದ್ದಾರೆ. ಜನರು ದುಡಿದದ್ದರಲ್ಲಿ ಬಂದ ಹಣ ಕೊಂಡು ಹೋಗಿ ಇಂಥವರಿಗೆ ಸುರಿಯುತ್ತಾರೆ, ಅದರಲ್ಲಿ ತಿಂದುಂಡು ಕೊಬ್ಬಿ ಅಸ್ಪೃಶ್ಯ ಎಂದು ಕರೆಯುವುದೇ ಆಗಿದೆ. ಇವರ ಬಳಿಗೆ ಹೋಗುವ ಜನರಿಗೆ ಬುದ್ಧಿ ಇಲ್ಲ ಎಂದು ನೆಟ್ಟಿಗರು ಕಿಡಿಕಾರಿದ್ದಾರೆ. आइए, आप हैं जीवन। हाँ, आइए आइए, बस बस बस, छूना नहीं है, मैं अछूत आदमी है ना, छू। जय हो। कहाँ के हो? कहाँ पर?